ಯುಎಇಯ ಅತ್ಯಂತ ಭರವಸೆಯ ಹವ್ಯಾಸಿ ನಾಟಕ ತಂಡ ಗಮ್ಮತ್ ಕಲಾವಿದರಿಂದ ಫೆಬ್ರವರಿ 21ರಂದು ದುಬೈನ ಕ್ರೆಡೆನ್ಸ್ ಹೈಸ್ಕೂಲ್ನಲ್ಲಿ ತುಳು ಹಾಸ್ಯಮಯ ನಾಟಕ ದಾದಮಲ್ಪರೆ ಆಪುಂಡು ಯಶಸ್ವಿ 9ನೇ ವರ್ಷದ ಪ್ರದರ್ಶನವನ್ನ ನಡೆಯಲಿಕ್ಕಿದೆ. ಈ ನಾಟಕವನ್ನ ನವೀನ್ ಶೆಟ್ಟಿ ಅಲೇಕ್ ಬರೆದಿದ್ದು, ಯುಎಇಯ ಅತ್ಯಂತ ಪ್ರಸಿದ್ಧ ನಾಟಕ ನಿರ್ದೇಶಕ ರಂಗೆ ಸಾರಥಿ ಖ್ಯಾತಿಯ ವಿಶ್ವನಾಥ್ ಶೆಟ್ಟಿ ನಿರ್ದೇಶನವನ್ನ ಮಾಡಿದ್ದಾರೆ. ಶುಭಕರ್ ಬೆಲಾಪು ನಾಟಕಕ್ಕೆ ಸಂಗೀತವನ್ನ ನೀಡಿದ್ದಾರೆ. ನಾಟಕದ ಟಿಕೆಟ್ ಹಾಗೂ ಕರಪತ್ರ ಬಿಡುಗಡೆ ಸಮಾರಂಭ ಇತ್ತೀಚೆಗೆ ಫಾರ್ಚೂನ್ ಪ್ಲಾಜಾ ಹೋಟೆಲ್ನಲ್ಲಿ ನಡೆಯಿತು. ಸಾಂಪ್ರದಾಯಿಕವಾಗಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು. ಗಮ್ಮತ್ ಕಲಾವಿದರ ಪೋಷಕರಾದ ಹರೀಶ್ ಬಂಗೇರ, ಅಬುದಾಬಿ ಕರ್ನಾಟಕ ಸಂಘದ ಅಧ್ಯಕ್ಷ ಸರ್ವೋತ್ತಮ್ ಶೆಟ್ಟಿ, ಗಮ್ಮತ್ ಕಲಾವಿದರ ಅಧ್ಯಕ್ಷ ಕಿರಣ್ ಶೆಟ್ಟಿ, ಮೆರಿಟ್ ಫ್ರೈಟ್ ಶಿಪ್ಪಿಂಗ್ ಅಧ್ಯಕ್ಷ ದುಬೈ ಜೋಸೆಫ್ ಮತಿಯಾಸ್, ನಿರ್ದೇಶಕ ವಿಶ್ವನಾಥ್ ಶೆಟ್ಟಿ, ಯುಎಇ ಮೊಗಾವೇರ್ಸ್ ಮುಖ್ಯಸ್ಥ ಬಾಲಕೃಷ್ಣ ಶೆಟ್ಟಿ, ಸ್ಟೇಜ್ ಡಿಸೈನರ್ ನೋಯಲ್ ಮತ್ತಿತರರು ಟಿಕೆಟ್ ಅನ್ನು ಬಿಡುಗಡೆಗೊಳಿಸಿದ್ರು. ಈ ನಾಟಕ ಪಕ್ಕಾ ಮನೋರಂಜನೆಯಿಂದ ಕೂಡಿದ್ದು, 80% ಕಾಮಿಡಿಯಿಂದ ಕೂಡಿದಂತ ನಿರ್ದೇಶಕ ವಿಶ್ವನಾಥ್ ನಾಟಕವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಲು ಕರೆಯನ್ನ ಕೊಟ್ಟರು. ಸರ್ವೋತ್ತಮ ಶೆಟ್ಟಿ ನಾಟಕದ ಮೊದಲ ಟಿಕೆಟ್ ಅನ್ನ ಖರೀದಿ ಮಾಡಿದ್ರು. ದಾದಮಲ್ಪರೆ ಆಪುಂಡು ನಾಟಕ ನೆಂಕುಲು 21ನೇ ತಾರೀಕು ಫೆಬ್ರವರಿಗೆ ಪ್ರದರ್ಶಿಸ ಮಲ್ತೊಂದುಲ್ಲ ಕ್ರೆಡೆನ್ಸ್ ಶಾಲೆಡ್ ಅಂಚ ನಮ್ಮ ಆರ್ಟಿಸ್ಟ್ ನಕುಲು ಮೆಂಬರ್ಸ್ ಮಸ್ತ್ ಸಪೋರ್ಟ್ ಮಲ್ತೊಂದುಲ್ಲೆರ್ ಬೊಕ್ಕ ಪಿರಾವಲ್ ಏರ್ ಸಪೋರ್ಟ್ ಮಲ್ಪನ ನಮ್ಮ ಸತೀಶ್ ಉಲ್ಲಾಲಗುಲು ಮಾತ ಮಸ್ತ್ ಹೆಲ್ಪ್ ಆವೊಂದುಂಡು ಈಗಲೇ ಮಾತೆಯನ್ನು ಧನ್ಯವಾದ ಪಂಪೆ ಅಂಚನೆ ಎಕ್ಕಲೆಗ್ ಬೆನ್ನೆಲುಬು ಆಯ್ನ ಸರತಮಣ್ಣ, ಜೋಸೆಫ್ ಮತಾಯ್ಸ್, ಸತೀಶ್ ಪೂಜಾರ್ಲು, ನೋಯಲ್, ರಮಾನಂದನೆಲ್ಲ ಬೈದೇರು ಆಗಲಿ ಮಾತ ಥ್ಯಾಂಕ್ಸ್ ಬಂದೊಂದು ನಿಗಲೇ ಮಾತೆಯನ್ನು ವೆಲ್ಕಮ್ ಸ್ವಾಗತ ಮಾಡ್ತೀನಿ.